ಅವತ್ತು ರಶ್ಮಿಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಇದ್ದ ಕಾರಣ ಬೇಗ ಕೆಲಸ ಮುಗಿಸಿ ಆದಷ್ಟು ಬೇಗ ಮನೆಗೆ ಹೋಗಬೇಕೆಂದು ದಾದರ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾಳೆ. ಆಗಲೇ ಸರಿಸುಮಾರು 10:45 ಆಗಿ ಹೋಗಿತ್ತು. ಆದರೂ ಮುಂಬೈನಲ್ಲಿ ರೈಲ್ವೆ ಸ್ಟೇಷನ್ಗಳು ತುಂಬಿ ತುಳುಕುತ್ತಾನೆ ಇರುತ್ತವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂಬೈ ಮಹಾನಗರಿ ಯಾವತ್ತೂ ಮಲಗುವುದಿಲ್ಲ ಅನ್ನೋ ಒಂದು ವಾಡಿಕೆ ಇದೆ. ಇಲ್ಲಿ ರಾತ್ರಿ ಪೂರ್ತಿ ಒಂದಲ್ಲ ಒಂದು ಚಟುವಟಿಕೆಗಳು ಸದಾ ಕಾಲ ನಡೆಯುತ್ತಾನೆ ಇರುತ್ತವೆ. ಹೀಗಾಗಿ ಹೆಂಗಸರು ಹುಡುಗಿಯರು ಕೂಡ ಧೈರ್ಯದಿಂದಲೇ ರೈಲ್ವೆಯಲ್ಲಿ ರಾತ್ರಿಯ ಸಮಯದಲ್ಲೂ ಕೂಡ ಓಡಾಡುತ್ತಾರೆ. ಮೇಲಾಗಿ ಮುಂಬೈನ ಲೋಕಲ್ ಟ್ರೈನ್ ಮಹಿಳೆಯರಿಗಾಗಿ ಸಪರೇಟ್ ಕಂಪಾರ್ಟ್ಮೆಂಟ್ ಗಳನ್ನ ಅಂದ್ರೆ ಬೋಗಿಗಳನ್ನು ಕೂಡ ವ್ಯವಸ್ಥೆ ಮಾಡಿದೆ. ಹೀಗೆ ರಶ್ಮಿಗೆ ಇದೇನು ಮೊದಲ ಸಾರಿಯಲ್ಲ. ಹಿಂದೆ 4-5 ಬಾರಿ ಕೂಡ ಅವಳು 11 ಗಂಟೆ ಸುಮಾರಿಗೆ ದಾದರ್ನಿಂದ ಬೋರಿವಿಲ್ಲಿಗೆ ಹೋಗುವಂತಹ ಲೋಕಲ್ ಟ್ರೈನ್ ನಲ್ಲಿ ಹತ್ತುಕೊಂಡಿದ್ದಾಳೆ. ಅವಳು ಹತ್ತುಕೊಂಡಂತಹ ಆ ಮಹಿಳಾ ಕಂಪಾರ್ಟ್ಮೆಂಟ್ ನಲ್ಲಿ ಹಲವಾರು ಮಹಿಳೆಯರು ಕೂಡ ಆ ಸಮಯದಲ್ಲೂ ಇದ್ದರು. ಆದರೆ ಎಲ್ಲರೂ ತಮ್ಮ ಪಾಡಿಗೆ ತಾವು ಮೊಬೈಲ್ ನಲ್ಲಿ ಬ್ಯುಸಿಯಾಗಿರುತ್ತಾರೆ. ರಶ್ಮಿ ಕೂಡ ತನ್ನ ವ್ಯಾನಿಟಿ ಬ್ಯಾಗ್ ನಿಂದ ಮೊಬೈಲ್ ಅನ್ನು ತೆಗೆದು ವಾಟ್ಸ್ಆಪ್ ಮಾಡಲು ಪ್ರಾರಂಭಿಸಿದ್ದಾಳೆ. ಅದರಲ್ಲಿ ಅವಳ ಗಂಡನ ಮೆಸೇಜ್ ಕೂಡ ಇತ್ತು. ಗಂಡ ಅವಳಿಗಾಗಿ ಊಟ ಮಾಡದೆ ಕಾಯುತ್ತಿದ್ದೇನೆ ಎಂದು ಮೆಸೇಜ್ ಹಾಕಿದ್ದ. ನವೀನ್ ಕೂಡ ಮುಂಬೈನ ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ತಾನು ಬರುವುದು ಲೇಟ್ ಆಗಬಹುದು, ನೀನು ದಯವಿಟ್ಟು ಊಟವನ್ನ ಬಿಸಿ ಮಾಡಿ ಊಟ ಮಾಡಿ ಮಲಗುವಂತೆ ರಶ್ಮಿ ತನ್ನ ಗಂಡನಿಗೆ ಮೆಸೇಜ್ ಮಾಡಿದ್ದಾಳೆ. ಅದಕ್ಕೆ ನವೀನ್, ಇಲ್ಲ ನೀನು ಬೇಗ ಬಾ, ನಾನು ಕಾಯುತ್ತೇನೆ, ಅಲ್ಲಿಯವರೆಗೆ ಒಂದು ಪೆಗ್ ಹಾಕಿಕೊಂಡು ಕ್ರಿಕೆಟ್ ಹೈಲೈಟ್ಸ್ ನೋಡುತ್ತೇನೆ ಅಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ದಾನೆ. ರಶ್ಮಿ ಅದಕ್ಕೆ ಸಿಟ್ಟಿನಿಂದ ಮುಂದೆ ಮೆಸೇಜ್ ಮಾಡುವುದಿಲ್ಲ. ಯಾಕಂದ್ರೆ ದಿನದಿಂದ ದಿನಕ್ಕೆ ನವೀನ್ ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾನೆ ಅನ್ನೋದು ಅವಳಿಗೆ ಆತಂಕವನ್ನ ಉಂಟು ಮಾಡಿತ್ತು. ಮೇಲಾಗಿ ಹೆಂಡತಿಯರು ಮನೆಯಲ್ಲಿ ಇಲ್ಲ ಅಂದ್ರೆ ಗಂಡಸರ ಚಾಳಿ ಹೇಗಿರುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮೇಲಾಗಿ ಇತ್ತೀಚೆಗೆ ನವೀನ್ ಬಗ್ಗೆ ರಶ್ಮಿಗೆ ಹಲವಾರು ಅನುಮಾನಗಳು ಕೂಡ ಹುಟ್ಟಿದ್ದವು. ಹೌದು, ಇತ್ತೀಚೆಗೆ ನವೀನ್ ಯಾವಾಗಲೂ ವಾಟ್ಸ್ಆಪ್ ನಲ್ಲಿ ಗುಪ್ತವಾಗಿ ಯಾರ ಜೊತೆನೋ ಚಾಟ್ ನಲ್ಲಿ ಬ್ಯುಸಿಯಾಗಿರುತ್ತಿದ್ದ. ಹೆಚ್ಚಾಗಿ ಮನೆಯಲ್ಲಿ ಹೆಂಡತಿಯ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರುವುದಿಲ್ಲ. ಅಷ್ಟೇ ಅಲ್ಲದೆ ಅವನ ಮೊಬೈಲ್ ಅನ್ನ ಅವಳು ಮುಟ್ಟದ ಹಾಗೆ ಮತ್ತು ಅದನ್ನು ಯಾವಾಗಲೂ ಲಾಕ್ ಮಾಡಿ ಇಡುತ್ತಿದ್ದ. ಅದಕ್ಕೆ ಗೊತ್ತಿಲ್ಲದ ಹಾಗೆ ಪಾಸ್ವರ್ಡ್ ಅನ್ನು ಕೂಡ ಅಳವಡಿಸಿದ್ದ. ಇದರಿಂದ ರಶ್ಮಿಗೆ ಹಲವಾರು ಸಂಶಯಗಳು ನವೀನ್ ಮೇಲೆ ಹುಟ್ಟಿದ್ದವು. ಇಷ್ಟೆಲ್ಲ ಯೋಚನೆ ಮಾಡುವಷ್ಟರಲ್ಲಿ ಮತ್ತು ಚಾಟ್ ಮಾಡುವಷ್ಟರಲ್ಲಿ ಆಗಲೇ ಟ್ರೈನು ಅಂಧೇರಿ ರೈಲ್ವೆ ಸ್ಟೇಷನ್ ಅನ್ನ ತಲುಪಿತ್ತು. ಅದ್ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಹಲವಾರು ಮಹಿಳೆಯರು ಬೋಗಿಯಿಂದ ಇಳಿದು ಹೋಗಿದ್ದರು. ಆ ಬೋಗಿಯಲ್ಲಿ ಕೇವಲ ಈಗ 4 ಜನ ಮಹಿಳೆಯರು ಮಾತ್ರ ಇದ್ದರು. ಅದರಲ್ಲಿ ಇಬ್ಬರು ಮಂಗಳಮುಖಿಯರ ತರ ಕಾಣುತ್ತಿದ್ದಾರೆ. ಇವರು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಮೇಕಪ್ ಮಾಡಿಕೊಂಡು ಓಡಾಡುವುದು ಸಹಜ. ಆದ್ರೆ ಅವರು ಹೆಚ್ಚಾಗಿ ಜನರಲ್ ಕಂಪಾರ್ಟ್ಮೆಂಟ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದ್ರೆ ಅವತ್ತು ಮಹಿಳಾ ಕಂಪಾರ್ಟ್ಮೆಂಟ್ ನಲ್ಲಿ ಕಂಡಿದ್ದು ರಶ್ಮಿಗೆ ವಿಚಿತ್ರ ಅನಿಸಿತ್ತು. ಯಾಕಂದ್ರೆ ಇವರು ರಾತ್ರಿ ಪೂರ್ತಿ ಗಿರಾಕಿಗಳನ್ನ ಹುಡುಕಿಕೊಂಡು ಒಂದು ಸ್ಟೇಷನ್ ನಿಂದ ಇನ್ನೊಂದು ಸ್ಟೇಷನ್ಗೆ ಟಿಕೆಟ್ ಇಲ್ಲದೆ ಓಡಾಡುತ್ತಿರುತ್ತಾರೆ. ಆದ್ರೆ ಅಷ್ಟರಲ್ಲಿ ಇನ್ನೊಬ್ಬ ಮಂಗಳಮುಖಿ ಟ್ರೈನ್ ಓಡುತ್ತಿರುವಾಗಲೇ ಹತ್ತಿಕೊಂಡಿದ್ದಾಳೆ ಮತ್ತು ಆ ಇಬ್ಬರು ಮಂಗಳಮುಖಿಯರೊಂದಿಗೆ ಅವರು ರಶ್ಮಿಯನ್ನು ನೋಡಿಕೊಂಡು ಮಾತನಾಡುತ್ತಿರುತ್ತಾರೆ. ರಶ್ಮಿಗೆ ಮೊದಲು ಮುಜುಗರವಾಗುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಅವಳಿಗೆ ಆತಂಕ ಹುಟ್ಟಲು ಪ್ರಾರಂಭಿಸಿದೆ. ಅವರು ರಶ್ಮಿಯನ್ನೇ ಗುರಾಯಿಸುವುದನ್ನು ಕಂಡು ರಶ್ಮಿ ತನ್ನ ಪಾಡಿಗೆ ತಾನು ಮೊಬೈಲ್ ನಲ್ಲಿ ಚಾಟ್ ಮಾಡುತ್ತಾ ಕುಳಿತುಕೊಳ್ಳುತ್ತಾಳೆ. ಬೇಕು ಅಂತಾನೆ ಗಂಡನಿಗೆ ನೀನು ಏನು ಮಾಡುತ್ತಿದ್ದೀಯಾ ಅನ್ನುವ ಒಂದು ಫೋಟೋ ಕಳಿಸುವಂತ ಮೆಸೇಜ್ ಮಾಡಿದ್ದಾಳೆ. ವಿಚಿತ್ರ ಏನೆಂದರೆ ಆ ಮೆಸೇಜ್ ಮಾಡಿದರೂ ಕೂಡ ಗಂಡ ನವೀನ್ ಮಾತ್ರ ಆ ಮೆಸೇಜ್ ಅನ್ನು ಇನ್ನೂ ನೋಡಿರುವುದಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಡೆಲಿವರಿ ಆಗಿದ್ದರೆ 2 ಗೆರೆಗಳನ್ನ ತೋರಿಸುತ್ತದೆ. ಒಂದು ವೇಳೆ ಡೆಲಿವರಿ ಆದ ಮೇಲೆ ಆ ಮೆಸೇಜು ನೀವು ಕಳಿಸಿದಂತಹ ವ್ಯಕ್ತಿ ನೋಡಿದ್ದರೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದ್ರೆ 5 ನಿಮಿಷ ಆದರೂ ಕೂಡ ನವೀನ್ ಮಾತ್ರ ತನ್ನ ಹೆಂಡತಿಯ ಮೆಸೇಜ್ ಅನ್ನು ನೋಡಿರಲಿಲ್ಲ. ಇದರಿಂದ ರಶ್ಮಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಮದುವೆಯಾಗಿ 2 ವರ್ಷ ಆಗಿತ್ತು ಅಷ್ಟೇ. ಮೊದಲು ಕ್ಷಣಕ್ಕೂ ಚಾಟ್ ಮಾಡುತ್ತಿದ್ದ ಗಂಡ ನವೀನ್ ಈಗ ಅವಳ ಮೆಸೇಜ್ಗಳನ್ನು ಕೂಡ ಸರಿಯಾಗಿ ನೋಡುತ್ತಿರಲಿಲ್ಲ. ಇದರಿಂದ ರಶ್ಮಿಗೆ ನವೀನ್ ಮೇಲೆ ಇನ್ನಷ್ಟು ಅನುಮಾನಗಳು ಹುಟ್ಟಲು ಪ್ರಾರಂಭಿಸಿದ್ದವು. ಒಂದು ಕಡೆ ಗಂಡನ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ನು, ಇನ್ನೊಂದು ಕಡೆ ರೈಲ್ವೆ ಬೋಗಿಯಲ್ಲಿ ಈ ಮಂಗಳಮುಖಿಯರ ಕಾಟ. ಈಗಲೂ ಕೂಡ ಆ ಮಂಗಳಮುಖಿಯರು ರಶ್ಮಿಯನ್ನೇ ಗುರಾಯಿಸುತ್ತಾ ಗುಸುಗುಸುವಾಗಿ ಮಾತನಾಡುತ್ತಿದ್ದರು ಮತ್ತು ನಗುತ್ತಿದ್ದರು. ಮತ್ತು ಯಾರಿಗೋ ಫೋನು ಮಾಡಿ ರಶ್ಮಿಯ ಬಗ್ಗೆ ಹೇಳುತ್ತಿರುವ ಹಾಗೆ ರಶ್ಮಿಗೆ ಅನಿಸಿದೆ.
ಅಷ್ಟೊತ್ತಿಗೆ ಆಗಲೇ ಗೋರೆಗಾಂವ್ ಸ್ಟೇಷನ್ ಬಂದಿತ್ತು. ಯಾರಾದ್ರೂ ಮಹಿಳೆಯರು ಆ ಕಂಪಾರ್ಟ್ಮೆಂಟ್ ನಲ್ಲಿ ಹತ್ತಿದರೆ ಒಳ್ಳೆಯದು ಅಂತ ರಶ್ಮಿ ಭಾವಿಸುತ್ತಿದ್ದಳು. ಆದ್ರೆ ದುರಾದೃಷ್ಟ, ಯಾರು ಕೂಡ ಆ ಕಂಪಾರ್ಟ್ಮೆಂಟ್ ನಲ್ಲಿ ಹತ್ತುವುದಿಲ್ಲ. ಬದಲಾಗಿ ಇನ್ನೊಬ್ಬ ಮಂಗಳಮುಖಿ ಆ ಟ್ರೈನ್ ನಲ್ಲಿ ಆ ಬೋಗಿಯಲ್ಲಿ ಹತ್ತಿಕೊಂಡಿದ್ದಾಳೆ. ಆ ಮೂವರು ಮಂಗಳಮುಖಿಯರು ಈಗ ನಾಲ್ಕನೇ ಮಂಗಳಮುಖಿಗೆ ರಶ್ಮಿಯನ್ನು ತೋರಿಸಿ ಇನ್ನೂ ಏನೋ ಮಾತನಾಡುತ್ತಿದ್ದರು. ನಿಜಕ್ಕೂ ಈಗ ರಶ್ಮಿಗೆ ಆತಂಕ ಜಾಸ್ತಿಯಾಗಿತ್ತು. ಅಕ್ಕಪಕ್ಕ ಹಿಂದೆ ಮುಂದೆ ನೋಡಿದ್ದಾಳೆ. ಒಂದು ವೇಳೆ ಇದೇ ಬೋಗಿಯಲ್ಲಿ ಮುಂದೆ ಬರೆದರೆ ತನಗೆ ಅಪಾಯ ಗ್ಯಾರಂಟಿ ಅಂತ ಅಂದುಕೊಂಡಿದ್ದಾಳೆ. ಆದ್ರೆ ದುರಾದೃಷ್ಟ, ಮಹಿಳೆಯರ ಕಂಪಾರ್ಟ್ಮೆಂಟ್ ಹಾಗೂ ಜನರಲ್ ಕಂಪಾರ್ಟ್ಮೆಂಟ್ ಕನೆಕ್ಷನ್ ಆ ಟ್ರೈನಿನಲ್ಲಿ ಇರಲಿಲ್ಲ. ಹೀಗಾಗಿ ಮುಂದಿನ ಸ್ಟೇಷನ್ ವರೆಗೂ ಕಾಯಬೇಕಾಗಿತ್ತು. ಆದ್ರೆ ಅಲ್ಲೂ ಕೂಡ ಅವಳಿಗೆ ಆತಂಕ ಹುಟ್ಟಿತ್ತು. ಕಾರಣ, ಆ ಕಂಪಾರ್ಟ್ಮೆಂಟ್ ನಲ್ಲಿ ಹೋದ್ರೆ ಗಂಡಸರ ಕಾಟ ಇನ್ನೂ ಜಾಸ್ತಿ ಇರುತ್ತದೆ. ಯಾಕಂದ್ರೆ ಹಿಂದೆ ಅವಳಿಗೆ ಅಂತಹದೇ ಒಂದು ಅನುಭವ ರಾತ್ರಿಯ ಸಮಯದಲ್ಲಿ ಆಗಿತ್ತು. ಆದ್ರೆ ಈ ಮಂಗಳಮುಖಿಯರು ತನಗೇನು ಮಾಡಬಲ್ಲರು ಅನ್ನುವ ಸಂಶಯ ಮಾತ್ರ ಅವಳಿಗೆ ಇತ್ತು. ಹೀಗಾಗಿ ರಶ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮೊಬೈಲ್ ಅನ್ನು ತೆಗೆದು ನೋಡಿದರೆ ಗಂಡ ನವೀನ್ ಈಗಲೂ ಕೂಡ ಅವಳ ಮೆಸೇಜ್ ಅನ್ನೇ ನೋಡಿಲ್ಲ. ಅವಳ ಸಂಶಯ ಖಾತ್ರಿಯಾಗಿ ಹೋಗಿತ್ತು. ಯಾರದೋ ಜೊತೆ ಆ ಸಮಯದಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದಾನೆ ಅಂತ ಅವಳ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಮಲಾಡ್ ರೈಲ್ವೆ ಸ್ಟೇಷನ್ ಬಂದಿದೆ. ಧೈರ್ಯ ಮಾಡಿ ಹಿಂದಿನ ಜನರಲ್ ಕಂಪಾರ್ಟ್ಮೆಂಟ್ ಗೆ ಹೋಗಬೇಕೆನ್ನುವಷ್ಟರಲ್ಲಿ ವಿಚಾರ ಮಾಡುವಷ್ಟರಲ್ಲಿಯೇ ಟ್ರೈನು ಮತ್ತೆ ಸ್ಟಾರ್ಟ್ ಆಗಿ ಮುಂದೆ ಹೋಗಿದೆ. ಆದ್ರೆ ವಿಚಿತ್ರ ಏನಂದ್ರೆ, ಟ್ರೈನ್ ಹೊರಟ ಮೇಲೂ ಕೂಡ ಒಬ್ಬ ಗಂಡಸು ಆ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ನುಗ್ಗಿದ್ದಾನೆ. ಇದನ್ನು ಕಂಡು ರಶ್ಮಿಗೆ ಇನ್ನೂ ಹೆದರಿಕೆ ಜಾಸ್ತಿಯಾಗಿತ್ತು. ಯಾಕಂದ್ರೆ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ಗಂಡಸರು ನುಗ್ಗುವುದು ಕಾನೂನು ಬಾಹಿರ ಹಾಗೂ ಪೊಲೀಸರು ಅಂತವರನ್ನ ಹಿಡಿದ್ರೆ ಅವರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಅಂತಹದ್ರಲ್ಲಿ ಒಬ್ಬ ವ್ಯಕ್ತಿ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ನುಗ್ಗಿದ್ದಾನೆ ಅಂದ್ರೆ ಏನೋ ಒಂದು ಗುರಿಯನ್ನ ಇಟ್ಟುಕೊಂಡು ಬಂದಿದ್ದಾನೆ ಅಂತ ರಶ್ಮಿಗೆ ಆತಂಕ ಹೆಚ್ಚಾಗಿತ್ತು. ಆ ವ್ಯಕ್ತಿ ರಶ್ಮಿಯನ್ನೇ ಗುರಾಯಿಸುತ್ತಿದ್ದ ಮತ್ತು ಮಂಗಳಮುಖಿಯರನ್ನ ನೋಡಿ ನಗುತ್ತಿದ್ದ. ನೋಡಲು ಆ ವ್ಯಕ್ತಿ ಕಳ್ಳನ ಹಾಗೆ ಕಾಣುತ್ತಿದ್ದ. ಅರ್ಧಮರ್ಧ ಕುರ್ಚಲು ಗಡ್ಡವನ್ನ ಬಿಟ್ಟಿದ್ದ. ಈಗ ರಶ್ಮಿಗೆ ಇನ್ನೂ ಎದೆ ಬಡಿತ ಜಾಸ್ತಿಯಾಗಿತ್ತು. ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಅವಳಿಗೆ ಗೊತ್ತಾಗಿ ಹೋಗಿತ್ತು. ತಕ್ಷಣವೇ ಮೊಬೈಲ್ ಅನ್ನ ತೆಗೆದು ಫೋನ್ ಅನ್ನು ಮಾಡಿದ್ದಾಳೆ. ಆದ್ರೆ ನವೀನ್ ಮಾತ್ರ ಫೋನ್ ಎತ್ತುವುದಿಲ್ಲ. ಉಲ್ಟಾ ಅವನ ಫೋನು ಬ್ಯುಸಿಯಾಗಿ ಬರುತ್ತಿತ್ತು. ರಶ್ಮಿಗೆ ಈಗ ಗ್ಯಾರಂಟಿ ಆಗಿತ್ತು. ರಾತ್ರಿ 11:30 ಸುಮಾರಿಗೆ ತನ್ನ ಗಂಡ ಯಾರದ ಜೊತೆ ಇಷ್ಟೊತ್ತು ಮಾತನಾಡುತ್ತಿದ್ದಾನೆ ಅಂತ ಅವಳ ಅನುಮಾನ ಗಾಢವಾಗಿತ್ತು. ಅವಳ ಫೋನ್ ಮಾಡುತ್ತಿದ್ದ ಹಾಗೆ ಮೂವರು ಮಂಗಳಮುಖಿಯರು ಇವಳ ಮುಂದೆನೆ ಬಂದು ಕುಳಿತು ಬಿಟ್ಟಿದ್ದಾರೆ. ಇನ್ನೇನು ಆ ಮಂಗಳಮುಖಿಯರು ಅವಳ ಪರ್ಸ್ ಮತ್ತು ಮೊಬೈಲ್ ಅನ್ನ ಕಿತ್ತುಕೊಳ್ಳುವಷ್ಟರಲ್ಲಿ ಆ ಕಂಪಾರ್ಟ್ಮೆಂಟ್ ನಲ್ಲಿ ಕೊನೆಯದಾಗಿ ಹತ್ತಿಕೊಂಡಂತಹ ವ್ಯಕ್ತಿ ಆ ಮಂಗಳಮುಖಿಯರನ್ನ ಹಿಡಿದು 2 ಕೆನ್ನೆಗೆ ಸರಿಯಾಗಿ ಬಾರಿಸಿದ್ದಾನೆ. ಆ ದೃಶ್ಯವನ್ನ ಕಂಡ ರಶ್ಮಿ ಮತ್ತು ಮಂಗಳಮುಖಿಯರು ದಿಗ್ಭ್ರಾಂತರಾಗಿದ್ದಾರೆ. ಹೌದು, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಸುಧೀರ್ ಶಿಂದೆಯಾಗಿದ್ದ. ಕೆಲವು ದಿನಗಳಿಂದ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ಮಂಗಳಮುಖಿಯರ ಅಟ್ಟಹಾಸ ಜಾಸ್ತಿಯಾಗಿದ್ದ ಕಾರಣ ಹಲವಾರು ಕಂಪ್ಲೇಂಟ್ಗಳು ಮುಂಬೈನಲ್ಲಿ ರಿಜಿಸ್ಟರ್ ಆಗಿದ್ದವು. ಅಂತವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದೇ ಮುಂಬೈ ಪೊಲೀಸ್ ಇನ್ಸ್ಪೆಕ್ಟರ್ ಶಿಂದೆಯನ್ನ ಅಪಾಯಿಂಟ್ಮೆಂಟ್ ಮಾಡಿತ್ತು. ಸಾಮಾನ್ಯ ಮನುಷ್ಯರ ಹಾಗೆ ರೈಲ್ವೆ ಬೋಗಿಯಲ್ಲಿ ಕುಳಿತುಕೊಂಡು ಇಂತಹವರ ಚಟುವಟಿಕೆಗಳ ಮೇಲೆ ಗಮನವಿಟ್ಟು ಮಂಗಳಮುಖಿಯರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದೇ ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿತ್ತು. ಕೊನೆಗೆ ರಶ್ಮಿಯ ಮೇಲೆ ಅಟ್ಯಾಕ್ ಮಾಡಿದಾಗ ಮಂಗಳಮುಖಿಯರು ರೆಡ್ ಹ್ಯಾಂಡ್ ಆಗಿ ಸುಧೀರ್ ಶಿಂದೆ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಸುಧೀರ್ ಶಿಂದೆ ತಮ್ಮ ಶರ್ಟ್ ಬಟನ್ ನಲ್ಲಿ ಸೀಕ್ರೆಟ್ ಕ್ಯಾಮೆರಾವನ್ನು ಕೂಡ ಹಾಕಿಕೊಂಡಿದ್ದಾರೆ. ಹೀಗಾಗಿ ಇದು ಸಂಪೂರ್ಣವಾಗಿ ರೆಕಾರ್ಡ್ ಕೂಡ ಆಗಿ ಹೋಗಿತ್ತು. ರಶ್ಮಿಗೆ ಹೋದ ಜೀವ ವಾಪಸ್ಸು ಬಂದ ಹಾಗೆ ಆಗಿತ್ತು. ಮುಂದೆ ಬೋರಿವಿಲ್ಲಿ ಸ್ಟೇಷನ್ ನಲ್ಲಿ ಸುಧೀರ್ ಶಿಂದೆ ಹಾಗೂ ಅವನ ತಂಡ ಈ 4 ಜನ ಮಂಗಳಮುಖಿಯರನ್ನ ಅರೆಸ್ಟ್ ಮಾಡಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಮತ್ತು ಸುಧೀರ್ ಶಿಂದೆ ಖುದ್ದಾಗಿ ತಮ್ಮ ಜೀಪಿನಲ್ಲಿ ರಶ್ಮಿಯವರನ್ನ ಮನೆಗೂ ಕೂಡ ಡ್ರಾಪ್ ಮಾಡಿದ್ದಾನೆ. 2023 ಅಕ್ಟೋಬರ್ನಲ್ಲಿ ನಡೆದ ಈ ಘಟನೆ ಮುಂಬೈ ನಗರಿಯಲ್ಲಿ ಭಾರಿ ಸುದ್ದಿಯನ್ನೇ ಮಾಡಿತ್ತು. ಹೌದು ಸ್ನೇಹಿತರೆ, ಇಂತಹ ಘಟನೆಗಳು ಇತ್ತೀಚೆಗೆ ತುಂಬಾ ಕಾಮನ್ ಆಗಿ ಹೋಗಿವೆ. ಎಷ್ಟೋ ಜನ ಗಂಡಸರು ಮಂಗಳಮುಖಿಯರ ಸೋಗಿನಲ್ಲಿ ಬಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ರೈಲ್ವೆಯಲ್ಲಿ ಕಳ್ಳತನ, ದರೋಡೆ, ಪಿಕ್ ಪಾಕೆಟ್ ಮಾಡಿ ಜನರನ್ನ ಕಾಡುತ್ತಿದ್ದಾರೆ.
ಹಾಗೆಯೇ ಸುಖ ಸುಮ್ಮನೆ ಜನರಿಗೆ ತೊಂದರೆ ಕೊಟ್ಟು ಅವರಿಂದ ದುಡ್ಡನ್ನ ದೋಚುತ್ತಿರುವುದು ನೀವು ಕೂಡ ಪ್ರತಿನಿತ್ಯ ಕಾಣುತ್ತಾನೆ ಇದ್ದೇವೆ. ನಿಮಗೇನಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕರೆ ದಯವಿಟ್ಟು ಇಂಥವರ ಬಗ್ಗೆ ನೀವು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಬಹುದು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಹಾಗೂ ಈ ಘಟನೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.